ಸರಿಯಾದ ಭದ್ರತೆ ಕೊಟ್ಟು ಇಷ್ಟೆಲ್ಲ ಮಾಡಿದ್ದು ಏಕವೀರನಾದಂಥ ನನ್ನ ಕಾರಣದಿಂದ ಎನ್ನುವುದನ್ನು ಸಂಕೇತಿಸುವುದಕ್ಕೆ ಇದಕ್ಕೆ ಹೆಸರೇ ಏಕವೀರ. ಅದ್ರಿ ಅಂದರೆ ನನ್ನ ಸಾಧನೆಯ ಶ್ರೀಕಾರ ಏನು ನಿಂತಿದೆ, ನನ್ನ ಸಾಧನೆಗೆ ನಾನೊಬ್ಬನೇ ಕಾರಣ ಅಂತ ಹೇಳಲಿಕ್ಕೆ, ನನ್ನ ನಡೆಯಲ್ಲಿಯೂ ನನ್ನ ಯಶಸ್ಸಿಗೆ ಕಾರಣರಾಗಿ ಬೆಂಬಲರಾಗಿ ನಿಂತ ನನ್ನ ಹೆಂಡತಿ ಯಶೋಧನೆ, ಅವಳು ಸಕಾರಣ. ಹೆಂಡತಿ ಮನೆಯಲ್ಲಿ ಸರಿಯಾಗಿ ಮನೆಯನ್ನು ನೋಡಿಕೊಳ್ಳದೇ ಇದ್ರೆ ಯಾವ ಗಂಡನ ಸಾಧನೆ ಮಾಡಲಿಕ್ಕೆ? ಯಶೋಮತಿಯ ಪಾಲು ನನ್ನ ಸಾಧನೆಯಲ್ಲಿ ಉಂಟು ಎನ್ನುವುದರಲ್ಲಿ ಅತಿಶಯೋಕ್ತಿ. ಆದರೆ ಒಂದಂತೂ ನಮ್ಮನ್ನು ನಾವು ಹೊಗಳಿಕೊಳ್ಳಬಹುದು. ಆತ್ಮ ಪ್ರಶಂಸೆ ಎನ್ನುವುದು ಆತ್ಮಹತ್ಯೆಗೆ ಸಮ. ನಾವೊಂದು ಸಿಂಹಾವಲೋಕನ ಮಾಡಿದ್ದಷ್ಟೇ, ಆದರೂ ನನಗೊಂದು ತೃಪ್ತಿ ಇಲ್ಲ. 100ರಲ್ಲಿ 95 ಮಾತ್ರ ಮಾಡಿದ ಹಾಗೆ ಕಾಣುತ್ತೆ. ಇನ್ನೂ 5 ಭಾಗ ಉಳಿದಿದೆ. ಯಾವಾಗ ಕಾಲ ಕೂಡಿ ಬರ್ತದೆ ಎನ್ನುವ ಪ್ರತೀಕ್ಷೆಯಲ್ಲಿದ್ದೇನೆ. ಓದವ ನಿಂತಿದ್ದೇನೆ. ಯಾರೋ ಏನು ಅವಸರ ನಿಮಗೆ? ಕಾಮಿನಿಯ ಕಾಯ ಎನ್ನುವ ಕಾಂತಾರದಲ್ಲಿ ಕುಚದ್ವಯಗಳು ಎನ್ನುವ ಪರ್ವತಗಳು ವಿಟಪುರುಷರಿಗೆ ಆಕರ್ಷಣೆ. ನೀವು ಹೇಳಿದ ತರುಣಿ ಇಬ್ಬರಲ್ಲಿ
ಬೇಡ. ಆಡಾಟ ಉಂಟು, ಬಿಟ್ಟು ಮನಸ್ಸಿನಿಂದ ಯಶೋಮತಿ ಮಹಾರಾಜ ಸಂದರ್ಶ ದೃಶ್ಯವಾದರೆ ಅಲ್ಲಿಗೆ ಬಂದ ಧರ್ಮಿ ಅವಳನ್ನು ಪಡೆಯಬೇಕಾದ್ರೆ ಒಂದು ಹೊರಡುತ್ತಾರ. ಅಲ್ಲಿರುವವರು ಸುಂದರಿ ಎಂಬುದಾಗಿ ವರ್ಣನೆ ಮಾಡಿ ಹೇಳಿದ್ದಾರೆ. ಸುಂದರಿಯನ್ನು ಪಡೆಯಬೇಕಾದ್ರೆ ನಾನು ಸುಂದರಾಂಗನೇ ಆಗಬೇಕು. ಅಂಗಾಂಗಗಳನ್ನು ಬಂಗಾರಗಳನ್ನು ಶೃಂಗರಿಸಿಕೊಂಡಿದ್ದೇನೆ, ಸುಗಂಧ ದ್ರವ್ಯವನ್ನು ಲೇಪಿಸಿದ್ದೇನೆ. ಹೊರಡುವಾಗ ನೋಡುವವರಿಗೆ ಗೊತ್ತಾಗಬೇಕು ಹೊರಟದ್ದು ಸಂದೇಶ.
ಹೊಸದಾಗಿ ಅಲಂಕಾರ ಹೆಚ್ಚು ಮಾಡಿದ್ದೇನೆ ಅಂತ ಹೇಳುದು. ನಮ್ಮ ಪೆಟ್ಟಿಗೆಯಲ್ಲಿ ಕಡಿಮೆಯ ಅಲ್ಲ, ಬೇಕಾದಷ್ಟು ಹಾಕಿಕೊಂಡಿದ್ದೇನೆ. ಇದುವರೆಗೆ ಹಾಕಿದ್ದಿಲ್ಲ. ಇದುವರೆಗೆ ಹಾಕಿದ್ದೇ ಇಲ್ವಾ? ಒಂದು ಬಾರಿ ಹಾಕಿದ್ದು ನೋಡಿದ್ದೇನೆ. ಯಾವಾಗ? ನಮ್ಮ ಮದುವೆಯ ದಿವಸ ಮದುವೆಯ ಮಂಟಪದಲ್ಲಿ. ಮತ್ತೆ ಹೆಣ್ಣು ಮಕ್ಕಳೆಲ್ಲ ಗಂಡನಾದವನ ಮುಖ ನೋಡುವುದಿಲ್ಲ ಅಂತ ತಳದಲ್ಲಿ ಹಿರಿಯ ಮಾಲ ಹಾಕಿದಂತೆ. ನಾನು ಮದುವೆಯಾಗುವಂತಹ ಮದುವೆಯ ದಿವಸ ಹೇಗೆ ಕಾಣುತ್ತಾಳೆ ಎನ್ನುವಂತಹ ಕುತೂಹಲವನ್ನು ಮದುವೆಗೆ ಇರುವುದಿಲ್ಲ. ಹಾಗಾಗಿ ಎಲ್ಲ ಕದ್ದು ನೋಡಿ. ಹೌದಾ? ನನಗೆ ಈ ವಿಷಯವೇ ಗೊತ್ತಿಲ್ಲ. ಈ ರಹಸ್ಯ ಇಷ್ಟು ಸಮಯ ಆಯಿತು ನೋಡು ಮದುವೆಯಾಗಿ. ನೀನು ಹೇಳಿದ್ದೆ, ನೀವು ಕೇಳಲೂ ಇಲ್ಲ, ಹೇಳುವ ಅಧಿಕಾರಕ್ಕೆ ಬಂದದ್ದಿಲ್ಲ. ಯಾರೋ ಹೇಳಿದ್ರು ಹೆಣ್ಣು ಮಕ್ಕಳ ಬಾಯಿಯಲ್ಲಿ ತುಳಿಯುವುದಿಲ್ಲ, ಅವಳಿಗೆ ಬೇಕಂತ ಸರಿ ಹೇಳುವಂತಹ ಪರಿಸ್ಥಿತಿ ಬರಲಿಲ್ಲ. ಒಂದು ಒಳ್ಳೆಯದು. ಏನು? ಈ ಪ್ರಪಂಚದಲ್ಲಿ ಎರಡು ನೂತನವಾಗಿದೆ. ಒಂದು ಸೂರ್ಯ, ನಿನ್ನೆ ಹುಟ್ಟಿದ ಸೂರ್ಯನೇ ಇವತ್ತು ಹುಟ್ಟಿದನಲ್ಲ, ಬೇಸರ ಮಾಡಲಿಕ್ಕಿಲ್ಲ. ನಿನ್ನೆ ಮುಳುಗಿದ್ರು ಇವತ್ತು ಹುಟ್ಟುವಾಗ ಮತ್ತೊಂದು ನವ ಉಲ್ಲಾಸ ಬರುತ್ತದೆ. ಇನ್ನೊಂದು ದಾಂಪತ್ಯ. ನಿನ್ನೆ ನೋಡಿದ ಹೆಂಡತಿಯ ಮುಖವನ್ನೇ ಇವತ್ತು ನೋಡ್ಬೇಕಲ್ಲ, ಹಾಗೆ ಮನಸ್ಸಿನಲ್ಲಿ ಬಂತು. ಅವರ ಹೋಯ್ತು ದಾಂಪತ್ಯ, ಅಲ್ಲಿಗೆ ಮುಗಿ. ಹಾಗಾಗಿ ನಿನಗೆ ಮದುಮಗನಾಗೇ ನಾನು ಕಾಣಬೇಕು, ನೀನು ಮದುಮಗಳ ಹಾಗೆ ಕಾಣಬೇಕು. ಹಾಗೆ ದಾಂಪತ್ಯ. ಹೌದು. ಇದು ಮೂಗಿಗೆ ಬಡಿಯುತ್ತಿತ್ತು ಅಂತ ಅಂತ. ಹೌದಾ? ನಾನೊಂದು ಲೆಕ್ಕದಲ್ಲಿ ಹಾಕಿದ್ದೆ. ಹಾಕುದೆಲ್ಲವೇ ಹಾಗೆ ಲೆಕ್ಕದಲ್ಲಿ ಮತ್ತೊಬ್ಬರ ಮೂಗಿಗೆ ಬಡಿಯುವಂತ ಗೊತ್ತಾಗುತ್ತೆ. ಸುಗಂಧ ದ್ರವ್ಯ ನಾನಾಗಿ ಓಡಿ ಬಂದದಲ್ಲ, ಅಲ್ಲಿವರೆಗೆ ಬಡಿತ, ಅಲ್ಲಿಗೆ ಬಡಿ ತಪ್ಪಾಗಿ ಓಡೋಡಿ ಬಂದು. ಹೌದೇ? ವರ್ಗದಲ್ಲಿಗೆ ಭಾಷೆ ಇರುವೊಳಗೆ ನಾಳೆ ಹೋಗ್ತೇವೆ. ಎಷ್ಟು ನಾಳೆ ಎಲ್ಲಿಗಾದ್ರೂ ಎಲ್ಲಿಗಾದ್ರೂ ಅದು ಅಪ್ಪಟ ಬಂದ ಅಲ್ಲಿ ಮುಂದೆ ಏನಾಯ್ತು ಆಗುತ್ತೆ ಮತ್ತೆ ಮುಂದೆ ಬೈಕ್ ನಾನು ಹೊರಟಾದ ಒಂದು ಒಳ್ಳೆಯ ಕಾಲಿ ನೀನು ಮಧ್ಯೆ ಮಧ್ಯೆ ಎಲ್ಲಿಗೆ ಅಂತ ಕೇಳಿ ಆಯ್ತಲ್ಲ ಅಪಶಕನ. ಈಗ ಎಲ್ಲಿಗೆ ಅಂತ ಕೇಳಿದ ಅಪಶಕನ ಅಂತ ಬಂದ ಹಾಗೆ ಮನೆ ಬೇಕಿಗೆ ಏನು ಗೊತ್ತುಂಟು ಯಜಮಾನನಿಗೆ ಎಲ್ಲಿ ಹೋಗಲಿಕ್ಕೆ ಇವನಿಗೆ ಎಲ್ಲಿಗೋ ತಿರುಗಾಟಕ್ಕೆ ಹೋಗಿಟ್ಟು ತಮ್ಮ ಮನೆಯ ಬೇಕು ಮೂಲೆ ಆಗಿರ್ತಲ್ಲ, ಅದಕ್ಕೆ ಸುಮ್ಮನೆ ಕುಳಿತುಕೊಳ್ಳೋದಾಗುತ್ತೆ. ಅದು ಆ ಕಡೆ ಈ ಕಡೆ ತಿರುಗಾಟ ಹೌದಲ್ಲ. ಕ್ಷೇತ್ರದಿಲ್ಲ ಯಶೋಮತಿ ಹೀಗೆ ಸ್ವಲ್ಪ ರಾಜಕಾರ್ಯವೋ ರಾಜನ ಕಾರ್ಯವೋ ರಾಜಕಾರ್ಯ ಅಂತ ಹೇಳಿದ್ರೆ ಅದು ರಾಜನಿಗೆ ಸಂಬಂಧಿಸಿದ್ದು, ಅಂದ್ರೆ ಪ್ರಜೆಗಳ ರಾಜನ ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ರಾಜನಿಗೆ ಸಂಬಂಧಿಸಿದ್ದು. ಏನು ಚಂಡ ಪ್ರಚಂಡರು ಬಂದ ಆಡಿದ್ದನ್ನು ಕದ್ದು ಕೇಳಿಸಿ ನೀನು ಯಾರು ನಾವು ಮಂತ್ರಿ ರಾಜ ಮಾತಾಡುವಾಗ ಕದ್ದು ಕೇಳಿಸಿಕೊಳ್ಳೋದು ನಿನಗೆ ರಜೆ ಬಂದಿದ್ಯಾ? ನಾಚಿಕೆ ಮಾನವೀಯರು ಇದ್ದವರು ಯಾರಾದರೂ ರಾಜ ಮಂತ್ರಿ ಮಾತಾಡುವ ಕೇಳಿಸಿಕೊಂಡ ಪ್ರಜೆಗಳು ಕೇಳಿಸಿಕೊಂಡು ಅವರಿಗೆ ಕತ್ತಾಳಿಕೆ ಪ್ರಚಂಡಕ್ಕೆ ಇದು ಸಾಮ್ರಾಟನ ವಿಷಯವನ್ನು ಕದ್ದು ಕೇಳಿಸಿದ್ದು ತಪ್ಪಾಗುತ್ತೆ. ಮತ್ತೆ ಇದು ಗಂಡನ ವಿಷಯ ಅಲ್ವಾ? ಹೆಂಡತಿ ಕೇಳಿದ್ರೆ ತಪ್ಪೇನು? ರಾಜನ ವಿಷಯ ಮಂತ್ರಿಯ ವಿಷಯ ಅದು ಕೇಳಬಾರ್ದು, ಗಂಡನ ವಿಷಯ ಹೆಂಡತಿ ಕೇಳಬಾರ್ದು. ಹೆಂಡತಿ ಕೇಳಿದ್ರೆ ಮತ್ತೆ ಗಂಡನ ರಾಜಕೀಯದಲ್ಲಿ ಅಥವಾ ಗಂಡನ ಸಂಸಾರ ಎನ್ನುವ ರಾಜಕೀಯದಲ್ಲಿ ಹೆಂಡತಿ ಅವಳು ಮಂತ್ರಿಯ ಹಾಗೆ ಅಲ್ಲಿ ಕಾರ್ಯೇಶು ದಾಸಿ ಕರ್ಮೇಶು ಮಂತ್ರಿ ರೂಪೇಶು ಲಕ್ಷ್ಮಿ ಇದೆಲ್ಲ ಉಂಟಲ್ಲ. ಇನ್ನೊಂದು ಮಂತ್ರಿ ಇದು ತಪ್ಪಲ್ಲ, ವಿಷಯ ಎಂತದ್ದಿಲ್ಲ. ಇದು ನಿಮಗೆ ಗೊತ್ತಾಗಿದೆ ಅಲ್ವಾ? ಏನು ಗೊತ್ತಾಗಿದೆ? ಚಂಡ ಪ್ರಚಂಡರು ಉದ್ಯಾನವನಕ್ಕೆ ಹೋದರಂತೆ. ಹೌದು. ಅಲ್ಲಿ ಒಂದು ಸುಂದರವಾದಂಥ ಹೆಣ್ಣನ್ನು ಕಂಡರಂತೆ. ಹೌದು. ಅವಳ ವಿಷಯವನ್ನು ಕುರಿತಾಗಿ ನಿಮ್ಮಲ್ಲಿ ಹೇಳಿದ್ರು. ಹೌದು. ಆ ಹುಡುಗಿಯನ್ನು ನೋಡಿದಕ್ಕಾಗಿ ನೀವು ಹೊರಟಿದ್ದೀರಿ. ಹೌದು. ಎಂತಿದ್ದು ಎಲ್ಲದಕ್ಕೂ ಹೌದು ಹೌದು ಹೌದೌದು ಇದು ಬೇರೆ ಮುಗಿಸಲಿಕ್ಕೆ ಹೊರಟದ್ದು. ಅದೇ ನೀನೊಂದು ಮಾತಾಡೋದು ನಾನೊಂದು ಮಾತಾಡೋದು ಇವತ್ತು ಅದು ಉತ್ತರ ಸಿಗಬೇಕು. ಹೌದು ಹೌದು ಗೊತ್ತಾಗ ಸರಿ. ಹಾಗಾದ್ರೆ ನಿಮ್ಮಲ್ಲಿ ಏನು ಮದುವೆಯಾಗಿ ಎಷ್ಟು ವರ್ಷ
ಇನ್ನಲ್ಲಿ ಕೊರತೆ ಉಂಟು ಅಂತ ನಾನು ಅಲ್ಲಿಗೆ ಹೊರಟದಲ್ಲ. ಅದು ಮತ್ತೆ ಯಾಕೆ ಹೋಗು? ಇನ್ನು ತಪ್ಪಿಯೂ ಹಾಗೆ ಯೋಚನೆ ಮಾಡಬೇಡ. ಇನ್ನ ತಪ್ಪಲ್ಲ, ಬ್ರಹ್ಮದೇವನ ತಪ್ಪಲ್ಲ. ಅವರೇನು ಮಾಡಿದ್ದಾರೆ ನೀವು ಹೋಗುವುದಕ್ಕೆ? ಅದು ಎಲ್ಲ ಹೆಣ್ಣು ಮಕ್ಕಳನ್ನು ಸೃಷ್ಟಿ ಮಾಡುವಾಗ ತಲೆಯ ಮೇಲೆ ಒಂದು ಮುದ್ದೆ ಇಟ್ಟಿರ್ತಾನೆ. ಯಾವುದು? ಮತ್ಸರದ ಮುದ್ದೆ. ಮತ್ತೊಂದು ಹೆಣ್ಣನ್ನು ಕಾಣುವಾಗ ಅದು ಕರಗಿ ಕಣ್ಣಿಗೆ ಬರ್ತದೆ. ಅವಳನ್ನು ಸೀರೆ ಉಟ್ಟುಕೊಂಡಕ್ಕ, ಅವಳನ್ನು ಕುಪ್ಪಸ ತೊಟ್ಟುಕೊಂಡಕ್ಕ, ಅವಳದ್ದು ನಡಿಯುಗ, ಅವಳದ್ದು ನಡಿ ಹೊಟ್ಟೆ ಕಾಣ್ತದೆ, ಬೆನ್ನು ಕಾಣ್ತದೆ, ಇವಳದ್ದು ನೋಡಿ ಸೊಳ್ಳೆ ಬರದ ಇಡೀ ಕಾಣ್ತದೆ. ಅದಕ್ಕೆ ಮತ್ತೆಂತ ಅಲ್ಲ ನೀವು ಹೋದದ್ದು ಹೊರಟದಂತ ಹೇಳಿದ್ದಲ್ಲ, ನೀವು ಅಕ್ಷರದಿಂದ ನೀವು ಸರಿ ಇಲ್ಲ ಅಂತ ಹೊರಟದ್ದಲ್ವೇ? ಮತ್ತೆ ಆಗ್ತದೆ ಕಾವ್ಯಾತ್ಮಕವಾಗಿ ಹೆಣ್ಣನ್ನು ಊರಿಗೆ, ಗಂಡನ್ನು ದುಂಬಿಗೆ ಕವಿ ಹೃದಯದವರೆಲ್ಲ ಹೋಲಿಸಿದ್ದಾರೆ. ಸರಿ, ಹೆಣ್ಣು ಹೆಣ್ಣನ್ನು ಹೋಗಿ ಗಂಡನ್ನು ದುಂಬಿ ದುಂಬಿಯ ಕೆಲಸ ಇದ್ದದ್ದು. ಮಕರಂದ ಹೀರುದು ಒಂದೇ ಊರಿನ ಮಕರಂದ ಹೀರಿ ಸುಮ್ಮನಾಗ್ತದ, ಮತ್ತೊಂದಕ್ಕೆ ಹಾಕ್ತದೆ. ಮಕರಂದ ಹೀರ್ತದೆ, ಅಲ್ಲಿಯೂ ಸಾಕಾಗದಿದ್ರೆ ಇನ್ನೊಂದಕ್ಕೆ ಹಾಕ್ತದೆ, ಅಲ್ಲಿಯೂ ಪ್ರಭಾವವನ್ನು ಬೀರ್ತದೆ, ಅಲ್ಲಿಯೂ ಸಾಕಾಗದಿದ್ರೆ ಇನ್ನೊಂದಕ್ಕೆ ಹಾಕ್ತದೆ, ಅಲ್ಲಿಯೂ ಮಧುವನ್ನು ಹೀರ್ತದೆ. ಹೌದಾ? ವೈವಿಧ್ಯದ ಮಕರಂದವನ್ನು ಮಧುವನ್ನು ಹೀರಿ ಸುಖದ ಅಮಲೇ ಹೌದು ಅಲ್ವಾ? ಈ ಲೋಕದಲ್ಲಿ ಗಂಡು ಸಾದವನು ಮನೆಯಲ್ಲೇ ಕುಳಿತುಕೊಳ್ಳಿಕ್ಕಾಗ್ತದೆ? ಇಲ್ಲೇ ತಿರುಗಾಟಕ್ಕೆ ಹೋಗ್ಬೇಕು. ಗಂಡು ಕುಳಿತು ಕೆಟ್ಟ ಗಾದೆ ಮಾತಿಲ್ವಾ? ಉದ್ಯೋಗಕ್ಕೆ ಬೇಕಾಗಿ ಬೇರೆ ಬೇರೆ ಕಡೆಗೆ ಹೋಗುವಂತ ಗಂಡು ಬರುವಾಗ ದಿನ ಆಗ್ತದ, ವಾರ ಆಗ್ತದ, ತಿಂಗಳಾಗ್ತದ, ಆಗಲೂ ವರ್ಷವೇ ಆಗ್ತದ. ಹೇಳಿದ್ದಾರೆ ಅಲ್ವಾ? ಹಾಗೆಲ್ಲಿಯಾದ್ರೂ ಸಮಯ ಕಳೆದ್ರೆ ಶಾರೀರಿಕ ವಿಕಾರ ಅಂತ ಇಲ್ವಾ? ಉಪ್ಪು ಹುಳಿ ಖಾರ ತಿನ್ನುವ ಅಲ್ವಾ? ಇಲ್ಲಿ ಹೆಂಡತಿ ಇದ್ದಾಳೆ ಎನ್ನುವ ಕಾರಣಕ್ಕೆ ಅಲ್ಲಿ ಒಂದು ಚಂದದ ಹೆಣ್ಣು ಮಗಳು ಕಂಡು ಪರಿಸರ ಪರಿಸ್ಥಿತಿ ಅನುಕೂಲ ಇದ್ರೆ ಅವ ಹೆಂಡತಿಯನ್ನೇ ಯೋಚಿಸಿಕೊಂಡು ಕುಳಿತುಕೊಳ್ತಾನ. ಅಲ್ಲ, ಒಳ್ಳೆ ಗಂಡ ಅಂತ ಹೇಳಿದ್ರೆ ಅವರಿಗೆ ಹೆಂಡತಿ ನೆನಪಾಗುತ್ತೆ. ಹೆಂಡತಿ ಮನೆಯ ಒಳಗೆ ಇರುವುದು ಅವಳಿಗೆ ಗೊತ್ತಾಗುದಿಲ್ಲ. ಅದಕ್ಕೆ ಗಂಡ ಊರಿಗೆಲ್ಲ ಬೇರೆ ಬೇರೆ ಕಡೆಗೆ ಹೋಗುವಾಗ ಮಾನವ ಸಹಜವಾದಂತಹ ಒಂದು ವಿಕಾರ ಅಂತ ಬರುವುದಿಲ್ವೇನೆ? ಹಾಗಂತ ಗಂಡಸರು ಗಂಡು ಮಕ್ಕಳು ಮಾಡಿದ ಹಾಗೆ ಹೆಣ್ಣು ಮಕ್ಕಳು ಮಾಡಿದ್ದಾರೆ ಅದು ಒಪ್ಪಿಕೊಳ್ಳುವುದು. ಗಂಡು ಕೆಸರಿದ್ದಲ್ಲಿ ತೊಳಿತಾನೆ, ನೀರಿದ್ದಲ್ಲಿ ತೊಳಿತಾನೆ. ಗಂಡು ಮಕ್ಕಳಿಗೆ ಶೀಲ ಬೇಕು, ಅದರ ಸಾಧನೆಯೇ ಭೂಷಣ. ಹೆಣ್ಣು ಮಕ್ಕಳಿಗೆ ಹಾಕಲ್ಲ ಭೂಷಣ. ಮಾನ ಹೋದ ಮೇಲೆ ಪ್ರಾಣ ಉಳಿದ ಪ್ರಯೋಜನ ಇಲ್ಲ, ಇಲ್ಲವೇ ಅಲ್ವಾ? ಹಾಗಾಗಿ ಇದು ಲೋಕದಲ್ಲಿ ವಿಶೇಷವಾದದ್ದಲ್ಲ. ಇಲ್ಲಿ ಒಂದು ಹೂವಿನ ಮಕ್ಕಳಂತ ಇರಿದೆ ನಾನು.
ಆ ನಂದಿನಿ ಹೊಳೆ ಬದಿಯಲ್ಲಿ ಒಂದು ಚಂದದ ಹೂ ಉಂಟು ಅಂತ ಗೊತ್ತಾಗಿದೆ. ನಾನು ಹೇಗೂ ತುಂಬಿ ಈ ಹೂವಿನ ಮಕರಂದ ಇದ್ದ ಮೇಲೆ ಆ ಹೂವಿನ ಮಕರಂದದ ರುಚಿ ನೋಡುವಂತ ಹೊರಟದ್ದು. ಲೋಕದಲ್ಲಿ ವಿಶೇಷ ಏನಿಲ್ಲ. ತಾವರೆ ಹೂವಿಗೊಂದು ಬಿಡಬೇಕು. ಏನದು? ಸೂರ್ಯೋದಯದ ಕಾಲಕ್ಕಾಗುವಾಗ ಅರಳು, ಸರಿ, ಸಂಜೆಯಾಗುವಾಗ ಮುದುಡು. ಹಾಗಾಗಿ ಅವನನ್ನು ಕಮಲ ಅಂತ ಕರೆಯುವುದು ಸೂರ್ಯನನ್ನು. ಅಲ್ಲಿ ಹೌದು, ನೀವು ಹೇಳಿದ ಪ್ರಕಾರ ಹೂವಿನಿಂದ ಹೂವಿಗೆ ಹಾರಿದಂತಹ ದುಂಬಿಯೊಂದು ಸಂಜೆ ಕಾಲಕ್ಕಾಗುವಾಗ ಹೋಗಿ ತಾವರೆಯ ಮೇಲೆ ಕುಳಿತುಕೊಂಡಿದ್ದೇವೆ. ಅದು ತಾವರೆ ಮುದುಡುವುದಿಲ್ಲ, ಗಮನ ಮಂದವಾಗುವುದು ಖಂಡಿತವಾಗಿ ದುಂಬಿ ಸತ್ತೇ ಹೋಗುತ್ತದೆ. ಅಂತೆಯೇ ಮಕರಂದ ಪಾಲವನ್ನು ಮಾಡಿಕೊಂಡಿರುವ ಹಾಗೆ ಅಮಲೆಯಂತಹ ದುಂಬಿಯೊಂದು ಕೆಂಡ ಸಂಪಿಗೆಯನ್ನು ಸವಿಯುವುದಕ್ಕೆ ಮುಂದಾಗುವುದಿಲ್ಲ. ಅದರ ಏನಾಗ್ತದೆ? ಅದು ಕರೆಂಟ್ ಕಮಲಿ ಹೋಗಿದ್ದು. ಇಲ್ಲಿಗೆ ಸಂಬಂಧ ಇಲ್ಲ. ಯಾರು ಹೇಳಿದ್ದು ಸಂಬಂಧ ಇಲ್ಲ ಅಂತ? ಎಲ್ಲಿ ಸಂಬಂಧ? ಸಂಬಂಧ ಇಲ್ಲ ಅಂತ ಹಾಕಿ ನನಗೆ ಹುಟ್ಟುತ್ತ ಬರ್ತಿದ್ದರು. ಮತ್ತೆ ಸಂಬಂಧ ಎಲ್ಲಿಗೆ? ಸಂಬಂಧ ಹುಟ್ಟು ಸ್ವಾಮಿ. ನೀವೇನೋ ಅದು ಚಂಡ ಪ್ರಚಂಡರೆಂದು ನಿಮ್ಮಲ್ಲಿ ಬಂದು ಹೇಳಿದ್ದಾರೆ, ಹುಡುಕಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಅದರ ಯಾರು ಎಲ್ಲಿಂದ ಬಂದರು, ಯಾತಕ್ಕಾಗಿ ಅವಳಿಗೆ ಮದುವೆಯಾಗಿದೆ ಏನಾದರೂ ಹೇಳಿದ್ದಾರೆ. ನಾನು ಕೇಳಿಲ್ಲ ಅವರಿಗೆ. ಒಂದು ವೇಳೆ ಮದುವೆಯಾದಂತಹ ಹೆಣ್ಣೆ ಹೊರದಾಗಿದ್ದರೆ ಅವಳು ಪರಾಸ ತೀರಿಸುವುದಿಲ್ಲ. ಇನ್ನ ಗೊಂದಲ ಅದು. ಅವಳು ಅನ್ಯ ಸತ್ಯ ಆಗಿತ್ತು. ಮತ್ತೆ ನನ್ನನ್ನು ಅರ್ಥ ಮಾಡಿಕೊಂಡದಂತೆ ಮದುವೆ ಆಗಿ ಇಷ್ಟು ಸಮಯ
ಎಲ್ಲಿಯಾದ್ರೂ ಒಂದು ಕರ್ಣಾಕರ್ಣಿಕೆಯಾಗಿ ಅದು ಕೇಳಿದ್ಯಾ? ಯಾವುದು? ಅರುಣಾಸುರ ಇಂಥಲ್ಲಿ ಓ ಇಂಥ ಹೆಣ್ಣು ಮಗಳಿಗೆ ತಪ್ಪಿ ನಡೆದ ಕೇಳಿದ್ದೀನಿ. ಇಲ್ಲವೇ ಇಲ್ಲ. ಗಂಡ ಹೆಣ್ಣು ಮಕ್ಕಳನ್ನೆಲ್ಲ ಬಯಸುವ ಕಾಮುಕ ನಿನ್ನ ಗಂಡ ಅಂತ ಭಾವಿಸಿದ್ಯಾ? ಇಲ್ಲ. ಕಾಮುಕತನವನ್ನು ನಮ್ಮ ವೃತ್ತಿಯಲ್ಲಿ ಉಂಟು. ರಾಜಕೀಯದ ಒತ್ತಡ ಅಲ್ವೋ? ಹಾಗೆಲ್ಲ ಕೆಂಡ ಸಂಪಿಗೆ ಬಿದ್ದು ಸಾಯುವ ಸಮಯ ಪ್ರಜ್ಞೆ ಇಲ್ಲದ ದುಂಬಿ ಅಲ್ಲ ನಾನು. ಸಂಜೆ ಗಮನದಲ್ಲಿ ಬಂಧನ ಆಗುವಂತಹ ಸಾಮಾನ್ಯ ದುಂಬಿ ಅಲ್ಲ, ಇದು ವಜ್ರ ದುಂಬಿ. ಹಾಗಾಗಿ ಯಾವುದೋ ಒಂದು ಮದುವೆ ಆದವಳನ್ನು ಬಯಸುವಂಥದ್ದಲ್ಲ, ಮಲ್ಲಿಗೆಯನ್ನೇ ಬಯಸುವ ಬ್ರಾಹ್ಮಣ ನಾನು ಹೋದ ಕೂಡಲೇ ಕೇಳ್ತೇನೆ ಅವಳಲ್ಲಿ, ನಿನಗೆ ಮದುವೆ ಆಗಿದ ಅಂತ. ಅಲ್ಲ, ಮದುವೆ ಆಗಿದೆ ಅಂತ ಕೇಳಬೇಕು. ಕೇಳೋದು ಮದುವೆ ಆದ ಹೆಣ್ಣನ್ನು ನೋಡ್ಬೇಕು ಗೊತ್ತಾಗಬೇಕು. ಹೇಗಬೇಕು? ಕೊರಳಲ್ಲಿ ನಾಲ್ಕು, ಕೈಯಲ್ಲಿ ಬಳೆ, ಕಾಲಲ್ಲಿ ತಲೆಯಲ್ಲಿ ಹೂವುಗಳು. ಇದನ್ನೆಲ್ಲ ಗಮನಿಸುವವರೆಗೆ ಅರ್ಥವಾಗುವುದು ಅವರಿಗೆ ಮದುವೆ ಆಗಿದೆ ಇರುವ ಅಂತ. ಈಗ ಅದನ್ನು ನಂಬಿಕೊಂಡು ಹೋದನೋ ಅರೋ ಅದೇ ಹಣೆಯಲ್ಲಿ ಕೊಟ್ಟು, ಕೈಯಲ್ಲಿ ಬಳೆ, ಕಾಲಿನಲ್ಲಿ ಕಾಲುಂಗುರ, ಇದೆಲ್ಲ ಹೋಗಿ ಯಾವ ಕಾಲ ಆಯ್ತು ಇಲ್ಲ ಅಂತ ಹೇಳಿದಕ್ಕೆ ಅದು ಕರಿಮಣಿ. ಅದನ್ನು ಗೊತ್ತಲ್ಲ, ಅದು ಕರಿಮಣಿಯು ಈಗ ಕರಿಮಣಿ ಆಗಿಲ್ಲ. ಒಂದು ಇಡೀ ಸರದಲ್ಲಿ ಒಂದು ಮಣಿ, ಅದು ಸೆರಗಿನ ಒಳಗೆ. ಅವಳಿಗೆ ಮದುವೆ ಆಗಿದೆ ಇಲ್ವ? ಈಗ ಮದುವೆ ಆಗಿದೆ ಅಂತ ಹೇಳಿದ್ರೆ ಬೇಡಿಕೆ ಕಡಿಮೆ ಆಗಿದೆ. ಹಾಗಾಗಿ ತೋರಿಸಿಕೊಳ್ಳಿಕ್ಕಿಲ್ಲ ಮದುವೆ ಆಗಿದೆ. ಕೇಳಿ ಈ ಕಡೆ ಇದ್ರು ಹೋಗು, ಮದುವೆ ಆಗಿದೆ ಅಂತ ಹೇಳಿ ಆ ಕಡೆ ಇದ್ರು. ಒಂದು ವೇಳೆ ಮದುವೆ ಆಗಲಿಲ್ಲ ಅಂತ ಆದರೆ ಅವಳಿಗೂ ಮನಸ್ಸುಂಟು ಗೊತ್ತಾದರೆ ನಾನು ಅವಳನ್ನು ಕರೆ ತರದಲ್ಲಿ ಇನ್ನದೇ ನನ್ನ ಆಕ್ಷೇಪ ಹೌದು. ನಾನು ದೊಡ್ಡ ಇದಕ್ಕೆ ಹೋಗ್ಬೇಕು, ವಿಜಯಕ್ಕೆ ಕಟ್ಟಿ ಇಟ್ಟುಕೊಂಡು ಅಂತರಾತ್ರಿ ಎಚ್ಚರಿಸಿದ್ದಾರೆ. ಏನು ಗೊತ್ತಾ, ಶೋಭತಿ ಇಂದಿನ ಒಂದು ದಿವಸದಿಂದ ಕಣ್ಣಲ್ಲಿ ಕಡೆ ಇರುವ ಒಂದು ಕೆಲಸ ಮಾಡಿ. ಈಗ ಸಭೆಯಲ್ಲಿ ಜನರು ಕಡಿಮೆ ಇದ್ದಾರೆ, ಒಂದು ಆಸನದಲ್ಲಿ ನಿನ್ನ ಅಂತರಾತ್ಮವನ್ನು ಕಟ್ಟಿ ಕುಳಿತುಕೊಳ್ಳಿ. ಅದನ್ನು ಕಟ್ಟಿ ಕುಳಿತುಕೊಳ್ಳಿ. ಮತ್ತೆ ಎಂಥದ್ದು ನಿಮಗೆ ಬೇಡ ಸಮಯದಲ್ಲ ಅಂತರಾತ್ಮ ನಿಮ್ಮ ಸಂತೋಷದ ದೇವಿಗೆ ಉಳಿಯುವುದಕ್ಕೆ ಬೇಕಾದ ನನ್ನ ಪ್ರಾಣವನ್ನೇ ತೈಲನೌಕಾದಿಯಲ್ಲಿ ಸುರಿಸುವುದಕ್ಕೂ ಸಿದ್ಧ. ನೀನು ಹೇಳಿ ಗೊತ್ತಾಗಬೇಕು ನಿನ್ನ ಸ್ವಭಾವ ಹೇಗೆ ಅಂತ. ನೀನೇನು ಅಂತ ನನಗೆ ನಿನಗಿಂತ ಹೇಳ್ತಾನೆ ಗೊತ್ತು. ನಿಮ್ಮ ಆನಂದಕ್ಕೆ ಬೇಕಾದ ನನ್ನ ದೇಹವನ್ನೇ ಗಂಧದ ಕೊರಡಿನ ಹಾಗೆ ಸವಿಸುವುದಕ್ಕೆ ನಾನು ಬದ್ಧನಾಗಿದ್ದೇನೆ. ಹೌದಪ್ಪ. ಆದರೆ ನಿಮ್ಮಿಂದ ಯಾವುದೇ ಒಂದು ಅಚಾತುರ್ಯ ನಡೆಯಬಾರದು ಎನ್ನುವ ಕಾರಣಕ್ಕೆ ಬೇಕಾಗಿ ನಿಮ್ಮನ್ನು ಎಚ್ಚರಿಸಿದರು. ಹಾಗೆಲ್ಲ ಅಚಾತುರ್ಯ ಹೇಳಲಿಕ್ಕೆ ನನಗೆ ಚಾತುರ್ಯ ಇಲ್ಲ. ಹಾಗಾದ್ರೆ ಆಗೋದೇ ಇಲ್ಲ. ಹಾಗಾದ್ರೆ ಹೋಗಿ ಹೋಗಿ ಕೇಳಿದ್ದಾರೆ. ಮತ್ತೆ ಇವರು ಹೋಗಿ ಅವಳಿಗೆ ಮದುವೆಯಾದ ಹೆಣ್ಣೆ ಹೌದಾಗಿದ್ದಾರೆ, ಕರೆದುಕೊಂಡು ಈಗ ಇವಾಗ ಅವಸರ ಆಗುತ್ತಿಲ್ಲ ಅಂತ. ಮದುವೆಯಾದಂತಹ ಹೆಣ್ಣಾಗಿದ್ದಲ್ಲಿ ಅವಳ ಕಂಟಿಗೆ ಹೋಗುವುದಿಲ್ಲ ಎನ್ನುವ ಹಾಗೆ ಆಣೆ ಹಾಕ್ತಾರೆ. ಇದನ್ನು ಎಷ್ಟು ಕಾಲ ಮಾತು ಮಾತಿಗೆ ಆಣೆ ಹಾಕುವ ಆಣೆ ಆಣೆ ಎಂತದ ಆಣೆ ನಿಮ್ಮ ಇದಕ್ಕಿಂತ ಮೊದಲು ಕೇಳಿದ್ದೇನೆ ಆಣೆ ಹಾಕ್ತಾರೆ ಕೇಳಿಲ್ಲ. ಇದು ಹೊಸ ಮೊದಲಲ್ಲ, ನೀವು ಹೆಣ್ಣು ಮಕ್ಕಳ ವಿಷಯಕ್ಕೆ ಹೋಗ್ತಿದ್ದೆ ಮೊದಲಲ್ಲ. ಜೀವಮಾನ ಪೂರ್ತಿ ಸಸ್ಯಾಹಾರ ಮಟ್ಟ ಒಂದು ದಿವಸ ಮಧ್ಯಾಹ್ನ ಮಾಂಸ ತಿಂತಾನೆ, ತಿಂದ ಮೇಲೆ ಕೇಳಲಿಕ್ಕಿಲ್ಲ ನಾನು ಜೀವಮಾನ ಪೂರ್ತಿ ಮಾಂಸ ತಿಂದಿದ್ದೀನಿ, ಇವತ್ತು ಮಧ್ಯಾಹ್ನ ಮಾತ್ರ ತಿಂದದ್ದಲ್ವಾ ಹೋಗಲಿಲ್ಲ ಅವನ. ನೀವು ಇಲ್ಲಿವರೆಗೆ ಹಣೆ ಹಾಕಿ ಕೇಳಿ ಇವತ್ತು ಹೇಳಿಲ್ಲ. ನೀವು ಇಲ್ಲಿ ಇದ್ರೆ ಹೆಣ್ಣಿನ ವಿಷಯಕ್ಕೆ ಹೋಗುದು, ಇವತ್ತು ಹೋಗುದಿಲ್ಲ. ಹೌದು. ನನಗೆ ನಂಬಿಕೆ ಬರುವುದಕ್ಕೆ
ಗಂಡನಲ್ಲಿ ನಂಬಿಕೆ ಇದೆ ನಿಮಗೆ? ಇಲ್ಲಿ ಅಂತ ಬಂದು ನೀವು ಹೆಣ್ಣಿನ ವಿಷಯಕ್ಕೆ ಹೋಗದ ಕಾರಣಕ್ಕಾಗಿ ನಮಗೆ ಆಯ್ತು ಕೈ ಹಣ ಹಾಕಿಲ್ಲ ಅಡಿಗೆಲ್ಲ ಬೇಡ. ಅದೇ ನಿಮಗೆ ಕೊರಳಾಗೆ ಹಾಕಿದೆ ಕೊರಳ ನಂಬಿಕೆ ಬಂದು ಹುಟ್ಟು ಎಲ್ಲಿ ಅಲ್ಲಿ ರುಚಿಗೆ ಹಾಕಿದಾಗ ನೀವು ಮಾಡಿಸಿಕೊಂಡ ಕಟ್ಟಿದ್ದಲ್ಲ ಮನೆಯಲ್ಲಿ ಹೀಗೆ ಕಟ್ಟಿದ್ರೆ ಹೇಗೆ ನೀವು ಕಸ ಗುಡಿಸುವಾಗ ಮತ್ತೆ ಇದ್ದದ್ದು ಯಾರಿಗೆ ಗೊತ್ತಾಗಬೇಕು? ಅದು ಸರಿ ಅದು ಸರಿ ಇದು ಇದು ನಾನು ಹೇಳಿ ಮತ್ತೆ ನೀವು ಸರಿ ಮಾಡೋದು ಬೇಡ ನೀನು ಹೇಳಿದ ಹಾಗೆ ನಾನು ಹೌದು ಇದು ಉದ್ಯಾನವನಕ್ಕೆ ಹೋಗ್ತದೆ. ಉದ್ಯಾನವನಕ್ಕೆ ಹೋಗ್ತೇನೆ ಆ ಹೆಣ್ಣಲ್ಲಿ ಮಾತಾಡ ಆ ಹೆಣ್ಣಲ್ಲಿ ಮಾತಾಡ್ತೇನೆ ಮದುವೆಯಾದ ಹೆಣ್ಣೆ ಹೌದಾಗಿತ್ತು ಮದುವೆಯಾದ ಹೆಣ್ಣೆ ಹೌದಾಗಿದ್ದಲ್ಲಿ ನೇರವಾಗಿ ಬರ್ತದೆ. ನೇರವಾಗಿ ಬರ್ತೇನೆ ಅಷ್ಟೇ ಅದೇ ಮದುವೆ ಆಗದಿದ್ದವರು ಮದುವೆ ಆಗದಿದ್ರೆ ಕರ್ಕೊಂಡು ಬಂದು ಮದುವೆ ಆಗದಿದ್ದರೆ ಕರ್ಕೊಂಡು ಬಂದೇ ಬರ್ತೇನೆ. ಹೇಳಬೇಕಂತಿಲ್ಲ. ನೀವು ಈಗಲೇ ಸಿದ್ಧನಾಗಿದ್ದೀರಿ. ಇದು ಒಂದು ವೇಳೆ ಹಾಂ ಹಾಕಿದ ಆಣೆಯನ್ನು ಮರೆತು ಏನಾದರೂ ನಿಮ್ಮಿಂದ ಕೆಟ್ಟ ಕಾರ್ಯ ನಡೆಯಿತು ಎಂದಾಗ ನಾನು ಸತ್ಯಕ್ಕೆ ಬರ್ತೇನೆ. ಒಂದು ಕ್ಷಣ ನೀವು ಒಂದು ಒಳ್ಳೆ ಮಾತು ಬರೋದಿಲ್ಲ ಮಾತಾಡದೆ ಅಮಂಗಳ ಎಷ್ಟು ಸಲ ಹೇಳಿದ್ದೆ ನಾನು ಅಮಂಗಳ ಮಾತಾಡಬಾರ್ದು ಮೇಲೆ ಅಷ್ಟು ದೇವತೆಗಳು ಅಷ್ಟು ಅಷ್ಟು ಎಂಬುದಾಗಿ ಹೇಳ್ತಾ ಇರ್ತಾರೆ ಇದನ್ನು ಸಾಯ್ತೇನೆ ಅಷ್ಟು ಹೆದರಿಕೆ ಅವಳು ಸಾಯ್ತೇನೆ ಅಂತ ಹೇಳಿ ಈ ಸಾಯ್ತೇನೆ ಸಾಯ್ತೇನೆ ಅಂತ ಕೆಲವರು ಹೇಳ್ತಾರೆ ನಾನು ಬಾಯಿಗೆ ಹಾಕ್ತೇನೆ ಅವಳ ಸ್ವಂತಕ್ಕೆ ಹತ್ತೆ ಕಟ್ಟಿದೆ 3,000 ಮುಗಿಸ್ತೀನಿ ಮತ್ತೆ ಜೀವನದಲ್ಲಿ ಹೇಳುದು ಬಾವಿಗೆ ಹಾಕ್ತೇನೆ ಈಗ ಕಾರ್ಯ ಮಾಡ್ತಾರೆ ಹೌದು ಈಗ ಬರ್ತದೆ. ಇದೇ ಸೀರೆ ಸಾಕು. ಸ್ವಲ್ಪ ಹಳಕ್ತಾ ಇತ್ತು. ಹೌದಾ ಎಷ್ಟು ಸೀರೆ ನಿಮಗೆ ಮನೆಯಲ್ಲಿ ಇಲ್ಲಿ ನಿಲ್ಲಿಸುವಂತ ತಿಳ್ಕೊಳ್ಳೋದಿಲ್ಲ. ಈ ವಿಷಯ ಗೊತ್ತಾಗ್ತದೆ. ಒಂದು ಸೀರೆ ಉಡುವ ಎಂತದಕ್ಕೆ ಕರ್ಕೊಂಡು ಬರ್ತಿದ್ದ ಹುಡುಗಿ ಯಾರು ನಾನು ಎಲ್ಲಿಗೆ ಉದ್ಯಾನವನಕ್ಕೆ. ನೀನು ಅಲ್ಲ ಇವತ್ತು ಬೇಡ ಒಂದು 4 ದಿವಸ ಕಲಿ ಅಯ್ಯ ಅವಳು ಹೋದ್ರೆ ಅಲ್ಲ ಅದೇನಾದ್ರೂ ವ್ಯವಸ್ಥೆ ಮಾಡುವ ನಾವು ಫಲಕ ಹಿಂದಿಲ್ಲ ಮುಂದಿಲ್ಲ ನಭೂತೋದ ಭವಿಷ್ಯಕ್ಕೆ ಗಂಡನಿಗೆ ಮತ್ತೊಂದು ಹೆಣ್ಣನ್ನು ವ್ಯವಸ್ಥೆ ಮಾಡುವುದಕ್ಕೆ ತಾನೇ ಹೊರಟು ನಿಂತ ಸತಿಶಿರೋಮಣಿ ಯಶೋಮಣಿ ಒಂದು ಅಲ್ಲಲ್ಲಿ ಪ್ರಚಾರ ಮಾಡಿ ಹೊರಟಿಲ್ಲ ಒಂದು 53 ಜನ ನೋಡಿ ಅದಕ್ಕೆ ಪ್ರಚಾರ ಬೇಡ. ಮತ್ತೆ ನಿಮಗೆ ಮಾತಾಡ್ತಾರೆ ಜೀವ ಇದ್ರೆ ಹೆಂಡತಿ ಒಟ್ಟಿಗೆ ಆ ಹೆಣ್ಣು ಮಕ್ಕಳನ್ನು ನೋಡಿ ಅಡ ಇವಳು ಬರ್ತೇನೆ ರಾಜ್ಯಕ್ಕಿಲ್ಲ. ಎಂಥದ್ದು ಹೂವಿನ ಕುಡಿದ ಹಾಗಾದ್ರೆ ಹೋಗಿ ಒಂದು ನಾನು ಮಾಡೋದು ಬೇಡ. ನೀವು ಹೋಗ್ಬೇಕು. ನೀವು ಸತ್ಯ ಹೇಳು ನನ್ನ ಹೆಂಡತಿಯ ವಿರೋಧ ಪಕ್ಷದ ನಾಯಕ ಅದೇ ಈಗ ಒಂದು ಗೊತ್ತಾಗ್ತದೆ ಒಂದು ಕ್ರಮೇಣ ಹೆಂಡತಿ ಗಂಡನನ್ನು ಕಳಿಸಿಕೊಂಡು ಯಾಕೆ ಪತಿವ್ರತೆ ಅಂತ ಹೇಳ್ತೀನಿ ಹೇಳಿಬಿಡ್ಬೇಕು ನಾನು ಆಯ್ತು ಹೋಗಿ. ಇದು ನೀನೆಂತರು ದಟ್ಟವಾಗಿದ್ದ ವಾಹನವನ್ನು ಆ ಕಡೆ ಹಾಗಲ್ಲ. ಮತ್ತೆ ಉದ್ಯಾನವನಕ್ಕೆ ಹೋಗಿ ಹುಡುಗಿಯನ್ನು ನೋಡಿ ನೋಡಿ ಮಾತಾಡಿ ಮದುವೆಯಾಗದ ಹೆಣ್ಣೆ ಹೌದಾಗುತ್ತೆ. ನೀವು ಒಬ್ಬಳೆಲ್ಲ 100 ಮಂದಿಯನ್ನು ಕರ್ಕೊಂಡು 100 ಬೇಡ ಇದು ಒಬ್ಬಳನ್ನೇ ಕರ್ಕೊಂಡು ಬರಲಿಕ್ಕೆ ನನಗೆ ಇಷ್ಟು ಹೊತ್ತಾಗ್ತದೆ ನಾನೇ ಮಂಗಳಾರತಿ ಬೆಳಗ್ಗೆ ಬೆಳಗ್ಗೆ ತರಿಸ್ತೇನೆ. ನೀನು ಹೌದು ಇದೇ ಗಂಡನಿಗೆ ಆರತಿ ಹೆಣ್ಣು ಅದ ಆರತಿಗೆ ನೀನು ನಾನೇ ಆಯ್ತು ನಾನು ಹೋಗಿ ಬರ್ತೇನೆ ಒಳಗೆ ಊಟ ಮಾಡಿ ಊಟ ಮಾಡಿ ಊಟ ನೀವು ಬರುವುದಕ್ಕೆ ಕುಡಿಯುವುದಿಲ್ಲ. ನನಗೊಂದು ಕೆಲಸ ಅವಳು ಇಲ್ಲಿಗೆ ಕರ್ಕೊಂಡು ಬರೋದು ನಾನು ಹೊತ್ತುಕೊಂಡು ಪಂಡಿತರಲ್ಲಿ ಅದಕ್ಕೆ ನೀನು ಏನು ತಿನ್ನೋದು ಇಲ್ಲಿ ಆರೋಗ್ಯ ಹಾಳಾದ್ರೆ ಒಂದು ದಿವಸದ ಮಟ್ಟಿಗೆ ಏನಾಗಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ ಒಂದು ಮನೆ ಮೂರು ಅದು ಕೆಲಸ ಅದನ್ನು ಒಂದು ದಿವಸದಲ್ಲಿ ಬರುವುದಿಲ್ಲ ನೀವು. ಅಲ್ಲ ಹೋಗುದು ಒಂದು ದಿವಸದಲ್ಲೇ ಬರಬೇಕು ಆದರೆ ಏನು ಮಾಡುವ ಅಮ್ಮನ ಹೊತ್ತುಕೋದಕ್ಕೆ ಗೊತ್ತಾಗುತ್ತೆ ಪ್ರಯತ್ನ ಮಾಡಿ ಬರ್ತೇನೆ ಅಂದ್ರೆ ನಾನು ತಾನು ಈ ದೇಹಕ್ಕೆ ಏನಾಗಲಿಕ್ಕೆ ಒಂದು ಫಲವತ್ತಾದ ಆನೆ ಹಾಕಿದ್ದೀರಿ ನೆನಪುಂಟಲ್ಲ. ಬೇಗ ಬನ್ನಿ ಇಂಚ ಏನು ಹೆಣ್ಣುದಿಲ್ಲ. ಇವಳು ಬಿಡುವುದಿಲ್ಲ ಇವಳು ಕುತ್ತಿಗೆಯಲ್ಲಿ ಹಿಡಿದ
ನಾನು ಹೋಗಕೂಡದು ಅಂತಲ್ಲ, ಮನೆಯಲ್ಲಿ ತಪ್ಪಾಗಕೂಡದು ಎನ್ನುವಂತ ಪೂರ್ವ ಸೂಚನೆ, ಪೂರ್ವ ಆಲೋಚನೆ. ಇವಳನ್ನು ಯೋಚಿಸುವಾಗ ಹೋಗುದು ಬೇಡ ಅಂತ ಹೇಳ್ತಾನೆ. ಆದರೆ ಮನಸ್ಸು ಅಲ್ಲಿರುವ ಹೆಣ್ಣನ್ನು ನೋಡು ನೋಡು ಅಂತ ಮತ್ತೆ ಮತ್ತೆ ದೂಡ್ತಾನೆ. ಹಾಗಾಗಿ ವಿಳಂಬಿಸುವುದಲ್ಲ, ಆ ಕಡೆ ಕಣ್ಣಿಗೆ ಒಂದು ಹೆಸರು, ಮುಂಗುರುಳನ್ನು ನೋಡಿ ಒಂದು ಹೆಸರು, ಹಣೆಯನ್ನು ನೋಡಿ ಇನ್ನೊಂದು ಹೆಸರು. ಹಾಗೆ ಕಾಮಿನಿ, ಕಾಮಿನಿ, ಚಿನ್ನ, ಗಣ್ಣ, ಕೋಮಲ, ಗಂಧ ಇದೆಲ್ಲ ಹೌದೇ ಹೌದು. ಅವನ ಮನವೇ ಬ್ರಹ್ಮದೇವನ ಯಾಕೆ ಒಂದು ಸೃಷ್ಟಿ ಮಾಡಿದ್ದಾನೆ. ಎಷ್ಟು ದಿವಸ ಯೋಚನೆ ಮಾಡಿ ಒಂದು ಸೃಷ್ಟಿ ಮಾಡಿದ. ಎಲ್ಲಿಯಾದರೂ ಒಂದು ಕಲೆ ಕೊಲೆ ಬಹುಶಃ ದಿವಾದ ಸೃಷ್ಟಿ ಮಾಡಿ 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 ಕಲೆಕ್ಷಿಯಾಗಿದೆ. ಇನ್ನು ನನ್ನ ಕರ್ತವ್ಯದಲ್ಲಿ ಹಿಂದುಳಿದ ಪ್ರಪಂಚಗಳಿಗೆ ಗೊತ್ತಾಗಬಾರದು ಇನ್ನಂತ ಒಂದು ಸೃಷ್ಟಿ ಮಾಡಿ ಅವ್ರು ಸುಮ್ಮನೆ ಮಾಡಿದ್ದಾರೆ. ಹೇಳಿದ್ದಾರೆ
ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನೀನೇನು ಇಲ್ಲಿಗೆ ಬಂದ? ನಿನ್ನ ಹೆಸರು ಇದೀಗ ಕುಳಿತಲ್ಲಿಲ್ಲ. ಹತ್ತಿರ ಬರ್ತಾ ಇದ್ದೀನಿ ನೀನು. ಏನು ಹತ್ತಿರ ಬಂದ್ರೆ? ಅಂದ್ರೆ ನನಗೆ ಗಂಡಸರ ಹತ್ತಿರ ನಿಂತು ಮಾತನಾಡೋ ಅಭ್ಯಾಸವೇ ಇಲ್ಲ. ನನಗೊಂದು ಹೆದರಿಕೆ. ಯಾಕೆ? 3 ಅಂತ ಹೇಳುವಾಗ ಏನಾದ್ರು ರೋಗ ಉಂಟಾ? ಹೌದಾ? ಅದಕ್ಕೇನಿಲ್ಲ. ನಿನಗೆ ಗಂಡಸರ ಹತ್ತಿರ ನಿಂತು ಮಾತಾಡಿ ಅಭ್ಯಾಸ ಇಲ್ಲ. ನನ್ನದೊಂದು ಪ್ರಾಚಾರ. ಯಾವುದು? ನನಗೆ ಹೆಣ್ಣು ಮಕ್ಕಳಲ್ಲಿ ದೂರ ನಿಂತು ಮಾತಾಡಿ ಅಭ್ಯಾಸ ಇಲ್ಲ. ಹೌದೇ? ಏನಿದ್ರು ಕೂಡ ಅಂತರ ಮೊದಲಿ ಅಂತರ ಬೇಕಪ್ಪ. ಬೇಕಲ್ವೇ? ಸುಖ ಆಗುವುದಕ್ಕಿಂತ ಅಂತರ ಒಳ್ಳೆ. ಹೌದಲ್ಲ? ಹಾಗಾಗಿ ಹೇಳಿದೆ ನಾನು. ಸರಿ, ಇದೀಗ ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದೀಯ. ನಾನು ಎಲ್ಲಿಂದ ಹೇಳುವುದಂತ ಯೋಚನೆ ಮಾಡುವುದು. ಅದು ಎಲ್ಲಿಂದ ಹೇಳುವುದು ಅಂತ ಯೋಚನೆ ಮಾಡಲಿಕ್ಕೆ ಉಪನಿಷತ್ತು ಇರುವುದು, ನಿನ್ನ ವಿಲಾಸ ಇರುವುದಲ್ಲ. ಆ ರೀತಿ ಅಲ್ಲ, ಹೇಳಬೇಕಲ್ವ? ಯಾವ ರೀತಿ ಹೇಳುವುದು ನಾನು? ಇದು ತಲೆ ಬಿಸಿ ಆಗುತ್ತಿದ್ದೀರಿ. ಒಂದು ತುಂಬ ಇದೆ, ಒಂದು ಇಲ್ಲದೆ ಇದೆ. ಇಲ್ಲದೆ ಇರ್ಲಿಕ್ಕಿಲ್ಲ, ತುಂಬಾ ಅಪ್ಪ ಉಂಟು ನಿಮಗೆ. ಇಲ್ಲೇ ಕಾಣ್ತಾ ಇದ್ದೇನೆ ನಾನು. ಹೇಗೆ ಹೇಳುತ್ತೇನೆ? ಹಾಗಲ್ಲ, ಅಪ್ಪನನ್ನು ಕೇಳಿದೆ. ಹೌದಾ? ನನಗೆ ಅಪ್ಪ ಇಲ್ಲ. ಪುಣ್ಯ ಬಂತೇಳಿ. ಯಾಕೆ? ಅಪ್ಪ ಇಲ್ಲ ಅಂತ ಹೇಳಿದ್ಯಲ್ಲ. ಬೇಕಲ್ವಾ? ಬೇಡ. ಯಾಕೆ ಬೇಡ? ಹೆಣ್ಣು ಮಕ್ಕಳಿಗೆ ಒಂದು ಸಂಕ್ರಾಂತಿ ಕಳೆಯುವಾಗ ಅಪ್ಪ ಬೇಡ. ಆಮೇಲೆ ಅಮಾವಾಸ್ಯೆ ಬರ್ತದಲ್ವ ಅದಕ್ಕ? ತಿಂಗಳ ಲೆಕ್ಕದಲ್ಲಿ ಹೇಳಿದ್ದಲ್ಲ. ಮತ್ತೆ ಹೆಣ್ಣು ಮಕ್ಕಳಿಗೆ ಸಂಕ್ರಾಂತಿ ಕಳೆಯುವುದು ಯಾವಾಗ? ಯಾವಾಗ? 15 ಕಳೆದು 16ಕ್ಕೆ ಕಾಲಿಡುವಾಗ ಹುಟ್ಟಿದ್ದ ಲಂಕದಾವಣಿಯನ್ನು ಬಿಚ್ಚಿ ಅವಳು ಎಂತದ ಅರ್ಥ? ನಾನು ಹೇಳಿದ್ದೆ ಎಂತದ್ದು? ಯಾವುದು? ಲಂಕದಾವಣಿಯನ್ನು ಬಿಚ್ಚಿ ಸೀರೆ ಉಟ್ಟುಕೊಳ್ಳುವಾಗ ಈ ಅಪ್ಪ ಇಲ್ಲ. ಹೌದಾ? ಇದ್ರೆ ಅವರದ್ದು ಕಟ್ಟು ಮಾಡುವುದು ಹೇಳಿ ಬೇಡವಿಲ್ಲ. ಏನು? ನೀನೀಗ ಪ್ರಾಯಕ್ಕೆ ಬಂದಿದ್ದೀಯ, ನೀನು ಹೊರಗೆ ಹೋಗಕೂಡದು. ಗೆಳತಿಯ ಮಕ್ಕಳಿಗೆ ಹೋಗ್ಲಿಕ್ಕಿಲ್ಲ, ಒಂದು ಶ್ರೀಮಂತಕ್ಕೆ ಹೋಗ್ಲಿಕ್ಕಿಲ್ಲ, ಒಂದು ಜಾತ್ರೆಗೆ ಹೋಗ್ಲಿಕ್ಕಿಲ್ಲ. ಎಲ್ಲಿಯಾದ್ರೂ ಅಪ್ಪನ ಕಣ್ಣು ತಪ್ಪಿಸಿ ಹೋದ್ರೆ ಬರುವಾಗ ಇಷ್ಟು ಉದ್ದದ ಕೋಲು ಹಿಡಿದುಕೊಂಡು ಬಾಗಿಲಲ್ಲಿ ಸಿದ್ಧ. ಹೌದೇ? ಬಂದ ಕೂಡಲೇ ಪ್ರಶ್ನೆಗಳ ಸುಳಿ ಮಾಡಿ ಯಾವುದು? ಈಗ ಪ್ರಶ್ನೆ ಕೇಳಿಕೆಯಲ್ಲಿಯೇ ತಲೆಗೆತ್ತ. ಹೌದೇ? ಹಾಗಾಗಿ ಒಂದು ಹೆಣ್ಣು ಮಕ್ಕಳಿಗೆ 16 ಆಗುವಾಗ ಅಪ್ಪ ಅನ್ನುವ ಪ್ರಾಣಿಯದ್ದು 16ನೇ ದಿವಸ ಮುಗಿದಿದೆ. ಒಳ್ಳೆ ಅಪ್ಪ ಅಪ್ಪ ಇಲ್ಲ, ಅಮ್ಮ ಕೂಡ ನನಗೆ ಇಲ್ಲ. ಅಪ್ಪ ಕೂಡ ಇಲ್ಲ ನನಗೆ.
ಯಾವ ಅಂಗಡಿ? ಇದರೊಳಗೆ ಇಲ್ಲಿಂದ ಅಂಗಡಿ ಮತ್ತೆ ನಿನ್ನ ಪ್ರಶ್ನೆ ಯಾವುದು? ನನಗೆ ಹೀಗೆ ಆ ರೀತಿಯ? ಹಾ. ಇದು ವರ್ಷ 38 ಆಗಿದೆ. ಓಹೋ. 18 ಹೇಳಿ ಹಾ. ಯಾರಿಗಾದ್ರೂ ಒಂದು ಕಟ್ಟಿ 4 ಅಕ್ಕಿಕಾಳ ಹಾಕಿ ಅವರಲ್ಲದೆ ಹೌದೇ? ನಿನ್ನಂತ ಒಳಗೆ ಬೇಡ. ಹೇಳಿದೆ. ಮತ್ತೆ ನೀನು 4 ಬೀದಿ ಸೇರಿ ಈಗ ಶರಣ ನಮಗೆ ಯಾವ ರೀತಿ? ನಡಿ ನವತ್ತೇ ಅಲ್ಲ ಆ ನಡೆಯುವಾಗ 7ರಿಂದ ಹಿಡಿದು 70ರವರೆಗೆ ಏನು ಮಾತಾಡೋದಿಲ್ಲ. ಅಷ್ಟು ಇಳಿದು ಮಾಡ್ತಾರೆ. ಆ ರೀತಿಯ? ಹಾಗಾಗಿ ನಿನಗೆ ಅಪ್ಪ ಅಮ್ಮ ಬೇಡ. ಹೌದೇ? ಊರು ಊರು ಹೋದಂತೆ ಊರು ನನ್ನದು. ಇದು ತಿರುಗಾಟ ಏನು? ಆಗಲ್ಲ. ಮತ್ತೆ ಈ ಮನೆಯಲ್ಲಿ ಇದ್ದವರು ಹೊರಗೆ ಬರುವಾಗ ಗೊತ್ತಾಗ್ತದೆ. ಏನು? ಯಾರಾದ್ರೂ ಪರಿಚಯ ಇರುವ ಕೇಳುದು ಗ್ರಾಚಾರಕ್ಕೆ ಏನನ್ನ ನೀವು ಬೇಟೆಗೆ ಹೊರಟದ್ದ ಮುಖ ಇಷ್ಟು ದೊಡ್ಡ ಕುಂಬಳ ಕಾಯಿ ಮಾಡಿದ್ರು. ಹೌದೇ? ಮಾತಾಡಿ ಗೊತ್ತಿಲ್ಲ. ಆ ರೀತಿ ನೀನಾಗಲ್ಲ ಏನು ಏನೇನಿಲ್ಲದು ಹಾಗೆಲ್ಲ ಒಂದು ಪ್ರಶ್ನೆಗೆ ಪಟ ಪಟ ಉತ್ತರ ಕೊಡುವ ಹೃದಯ ಶ್ರೀಮಂತಿಗೆ. ಓ ಆ ರೀತಿ. ಹೌದು. ಹಾ. ಇದು ನಿನ್ನ ಹೆಸರು. ಕೆಲವರು ಒಂದೊಂದು ರೀತಿ ಕರೆಯುವುದು ನನ್ನನ್ನು. ಕೆಲವರೆಲ್ಲ ನನ್ನನ್ನು ಚಂಡಿ ಎಂಬುದಾಗಿ ಕರೆಯುವುದು. ಇನ್ನ ಹೌದಪ್ಪ. ಚಂಡಿ ಎಂತ ಚಂಡಿ ಬೇರೆ ಸಿಗುತ್ತ. ಇನ್ನು ಕೆಲವರು ಕಾಳಿ ಎಂಬುದಾಗಿ ಕರೆಯುವುದು. ಕಾಳಿ ಹೌದಂತೆ. ಕಾಳಿ ಅವರ ಕುಟುಂಬದವರು ಕಾಳಿ. ಯಾಕೆ? ಪ್ರಪಂಚದಲ್ಲಿ ಹೆಸರಿದ್ದಕ್ಕೆ ಗೊತ್ತಿಲ್ಲ. ಹೌದೇ? ಕೆಲವೊಂದು ಹೆಸರಿರ್ತದೆ ಹೇಗೆ? ಹೇಳಿ ಪ್ರಯೋಜನ. ಹಾ. ಕೆಲವರಿಗೆ ನಿರ್ಮಲ ಅಂತ ಹೆಸರು. ಹಾ. ನಿರ್ಮಲ ಅಂತ ಹೆಸರಿರುವವಳ ಹತ್ತಿರ ಹೋಗ್ಲಿಕ್ಕೆ ಆಗುದಿಲ್ಲ ವಾಸನೆಯನ್ನು. ಹೌದೇ? ನಿರ್ಮಲ. ಹಾ. ಕೆಲವರಿಗೆ ಕ್ಷೀರಸಾಗರ ಭಕ್ತ ಅಂತ ಹೆಸರು. ಅವನ ಮನೆಯಲ್ಲಿ ಒಂದು ಕುರ್ತೆ ಹಾಗೆ ಕಟ್ಟಿಲ್ಲ ಅವರಿಗೆ ಕ್ಷೀರಸಾಗರ ಭಕ್ತ. ಹೌದೇ? ಇಲ್ಲದ್ರೆ ನಿಮಗೆ ತಲೆಸರಿ ಇದ್ದವ್ರು ಯಾರಾದ್ರೂ ಗಾಳಿ ಸಂಡಿ ಇದ್ದ ಇರ್ತಾರೆ. ಒಳ್ಳೆ ಹೆಸರು. ಇನ್ನು ಕೆಲವರು ನನ್ನ ಪ್ರೇತಿಯಿಂದ ಮೋಹಿನಿ ಎಂಬುದಾಗಿ ಕೂಡ ಕರೆಯುವುದು. ಊರಿಲ್ಲ, ಸರಿಯಾಗಿ ಹೆಸರಿಲ್ಲ. ಹಾಕಿಕೊಂಡಿದ್ದೀ ಒಂದು ಬಡವನ್ನು 8 ವರ್ಷಕ್ಕೆ ಸಾಕು. ಹೌದಾ? ಇದುವ ಎಲ್ಲ ಊರಿನವರು ಕೊಟ್ಟದ್ದು ನನಗೆ 10 ಸಂವತ್ಸರ. ಹೌದು. ಇನ್ನು ದೊಡ್ಡದು ಹೇಗಿದೆ ಇಲ್ಲಿ ಕೊಡ್ಲಿಕ್ಕೆ? ಅದು ಇದು ನಾನು ಕೇಳಿದ್ದೆ. ಇನ್ಯಾವ ಆಗಿನ ಹುಡುಗಾಗಿದೆ ಮಲಗು ಹೇಳಿದಲ್ಲ ಮತ್ತೆ. ಓಹೋ, ನಿಮಗೆ ಕೊಡಬೇಕಿತ್ತ? ಅಲ್ಲ, ಸಂಡಿಗೆ ಬೇಕಿತ್ತು. ಮತ್ತೆ ನೀವು ಕೇಳುತ್ತಾ ಇದ್ದೆ ಅಲ್ವಾ? ನಾನು ಸಂಡಿಗೆ ಹಾಕೊಳ್ಳ ಕೇಳಿದ್ದೆ. ಮತ್ತೆ ಆಗಿನ ಯಾವುದು? ಮದುವೆ. ಓ ಮದುವೆಯ? ಈ ಮದುವೆ ಆಗ್ಬೇಕಾದ್ರೆ ಅದು ಮಾಡಿ ಕೊಡುವುದು ಯಾರು? ಅಪ್ಪ ಅಮ್ಮ. ನನಗೆ ಅಪ್ಪ ಅಮ್ಮ ಯಾರೆಂಬುದೇ ಗೊತ್ತಿಲ್ಲ. ಹಾಗಾಗಿ ಒಬ್ಬಾಗ ಹೆಣ್ಣು ಮದುವೆ ಆಗುವಂತ ಪ್ರಾಯ ಬಂದ ಮೇಲೆ ಆಕೆಗೆ ಮದುವೆ ಆಗ್ಬೇಕಲ್ವೇ? ಹಾಗಾಗಿ ಹೊರಗಡೆ ಹುಡುಕುತ್ತ ನಾನೇ ಬಂದೆ. ಎಲ್ಲಿ ಹೊರಗಿದ್ರು ನನಗೆ ಒಪ್ಪುವಂತ ಹೊರ ಸಿಗ್ಲೇ ಇಲ್ಲ. ನನಗೆ ಈ ಕಡೆಗೆ ಬಂದವಳಿದ್ದೇನೆ. ನಿನ್ನನ್ನು ತಂದೆ. ನೀನೇ ಯಾರು? ನಿನ್ನ ಹೆಸರೇ ಹೇಳುದೆಯಾ?
ಯಾಕೆ ಕುಂಬಳಕಾಯಿ ಊಟ ಮಾಡಿ ಎಷ್ಟು ದಿವಸದಿಂದ ಹಬ್ಬದಿಂದ ಇದ್ದೀನಿ. ಆ ರೀತಿ ಹೇಳಿದಲ್ಲ ನಾನು ನನ್ನ ಬುದ್ಧಿಗೆ ಬೈದದ್ದು ನಾನು. ಹೌದಾ? ಮಣ್ಣು ತಿಂದು ಅದೇ ಮಾತಿಗೆ ಓ ಹಾಗೆ ಮೂರು ಲೋಕವನ್ನು ನಡಗಿಸಿದ ಅನ್ನಾಸನ ಸರಿಯಾದ ವಾರ ನಿನಗೆ ಬೇರೆ ಸಿಗುತ್ತಿಲ್ಲ. ಹೌದೇ ಓ ಬಾಲ, ಏನು ಓ ಗುಣಮಾಲನ, ಓ ಶಶಿ ಬಾಲನ, ನೀನು ನನ್ನನ್ನು ವರಿಸಿದೆ ಇದ್ದಾನೆ. ಮೂರು ಲೋಕದವರು ನಿನ್ನ ಕಿಂಕರನಾಗ್ತಾರೆ. ಹೌದೇ ಸೌಖ್ಯ ಸಾಮ್ರಾಜ್ಯದಲ್ಲಿ ನೀನು ತೇಲಾಡುತ್ತಾ ಓಲಾಡುತ್ತಾ ಇರಬಹುದು. ಹಾಗಾಗಿ ನೀನು ನನ್ನನ್ನು ವರಿಸುವೆಯಾ? ಹೀಗೆ ಮದುವೆ ಆಗಬೇಕೆಂಬುದೇ ಸರ್. ಅದರ ಒಂದು ವಿಚಾರ ನಿಮಗೆ ಗೊತ್ತಿಲ್ಲವೇ? ಅವತ್ತು ಓಡಿ ಹೋಗಿದ್ದೇನೆ, ಇವತ್ತು ಅವಳನ್ನು ಕಾಯ್ತಾ ಇದ್ದೇನೆ. ನೀನು ಕೇಳಿದ್ದು ನಾನು ಸ್ವತಃ ಅನುಭವಿಸಿದ್ದು. ಬರಲಿ ಹಾಗಾದ್ರೆ ನಿನ್ನೆಲ್ಲ ಕೇಳುತ್ತೇನೆ. ಒಂದು ವೇಳೆ ಆಕೆ ನಿನ್ನ ಮುಂದೆ ಬಂದ್ರೆ ನೀನೇನು ಮಾಡು? ನನ್ನ ಜೀವಮಾನದಲ್ಲಿ ಇಲ್ಲಿಯವರೆಗೆ ಉಳಿದ 5 ಭಾಗ ಪೂರ್ತಿ ಆಯ್ತು. ಹೌದೇ ಅವಳ ಚಿತ್ತ ಹಿಡಿತೇನೆ, ಮದುವೆ ಆಗುತ್ತೆ.